ಕಾಪು ಲಯನ್ಸ್ ಕ್ಲಬ್ ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕಾಪು ಭಾರತ್ ನಗರದ ಗ್ರ್ಯಾಂಡ್ ಸಫೈರ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಮುಲ್ಕಿ ವಿಜಯ ಕಾಲೇಜಿನಲ್ಲಿ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಿವೃತ್ತ ಪ್ರೊಫೆಸರ್ ಎಚ್.ಜಿ. ನಾಗರಾಜ್ ನಾಯಕ್ ಅವರನ್ನು ಲಯನ್ಸ್ನ ಮಾಜಿ ಜಿಲ್ಲಾ ಗವರ್ನರ್ ಸುರೇಶ್ ಶೆಟ್ಟಿ ಅವರು ಸನ್ಮಾನಿಸಿ ಗೌರವಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಅವರು ಸಮಾಜಕ್ಕೆ ನೀಡಿದ ಸೇವೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಇದ್ದಂತಹ ಒಡನಾಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪರಿಸರದಲ್ಲಿ ಪ್ರೊಫೆಸರ್ ಎಚ್.ಜಿ. ನಾಯಕರು ಇದ್ದಾರೆ, ಅವರು ನಿವೃತ್ತಿ ಹೊಂದಿದ್ದಾರೆ. ಅವರು ನಮ್ಮ ಕ್ಲಬ್ಬಿನ ವತಿಯಿಂದ ನಾವು ಅವರ ಮನೆಗೆ ಹೋಗಿ ನಾವು ಇವತ್ತು ಸನ್ಮಾನಿಸಬೇಕು ಅಂತ ಹೇಳುವ ಒಂದು ಮಾತಿನಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಅದು ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಯ್ತು, ಒಳ್ಳೆ ಇವತ್ತು ಅವಕಾಶ ನಮಗೆ ಸಿಕ್ಕಿದೆ. ನಮ್ಮ ಲಯನ್ಸ್ ಕ್ಲಬ್ ಕಾಪಿಗೆ ಒಂದು ಹೆಸರನ್ನು ಬಂದಿದೆ. ಯಾಕೆಂತ ಹೇಳಿದ್ರೆ ನಿಮ್ಮಂಥವ್ರು ನಾವು ಸನ್ಮಾನಿಸಿದಾಗ ನಿಮಗೆ ಅಲ್ಲ, ನಮ್ಮ ಕ್ಲಬ್ಬಿಗೆ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಕ್ಕಿ ನಮ್ಮ ಗೌರವವು ಕೂಡ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ನಿಮ್ಮ ನಿವೃತ್ತಿ ಜೀವನವು ಒಳ್ಳೆಯ ಸುಖ ಆಯುರಾರೋಗ್ಯ ಶ್ರೀದೇವರು ಕರುಣಿಸಲಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕ ಜಯಕುಮಾರ್, ಉದಯ್ ಶೆಟ್ಟಿ, ಲತುಫುಲ್ಲಾ ಖಜಾಂಚಿ, ಅಶೋಕ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.